ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಂತ ಮಾರ ನಿಮ್ಗೆ ಎಂತ ಇದೆ ಯೂಸರ್ ನೇಮ್ಸ್? ಆಟಿಟ್ಯೂಡ್ ಅಂಟರ್. ಯಾರದು ಆಟಿಟ್ಯೂಡ್ ಅಂಟರ್? ಭಾರಿ ಆಟಿಟ್ಯೂಡ್. ನನ್ನ ಹತ್ರ ತೋರಿಸಿನು. ಯಾರದು ನಂಗೆ ಹೆಸರು ಗೊತ್ತಾಗಲಿಲ್ಲ. ಹೆಸರೇ ಗೊತ್ತಾಗುದಿಲ್ಲ. ಕರ್ಮಲ್ ಯಾರದು? ಯಾರು ಹುಡುಗಿಯಾರ ಮರ? ಅಂತ ಕಾಲ್ ಮೀ ಕ್ವೀನ್. ಯಾವ ಕ್ವೀನ್? ಎಂತ ಹಾರ್ಲಿ ಕ್ವೀನ್? ಎಂತ ಅವಸರ? ಎಂತ ಸಾವ ನಿಮ್ದು? ಕರ್ಮದ ಮಾರ ಕ್ಲಾಸ್ ಬಿಟ್ಟು ಬ್ಯೂಟಿ ಕ್ವೀನ್ ಅಂತ ನಿಮ್ಗೆ ಯೂಸರ್ ನೇಮ್ ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರೆ ವಾಟರ್ ಚೇಂಜ್ ಮಾಡ್ದೆ. ಒಂದು ನಿಮ್ಮ ಹೆಸರು ಗೊತ್ತಾಗ್ಬೇಕಂತ ಅಷ್ಟೊಂದು ಗೊತ್ತಾಗಿಲ್ಲ ನಿಮ್ಗೆ. ನಾನು ಎಷ್ಟನೇ ಚೇಂಜ್ ಹಾಕುದು ಮತ್ತೆ ಹೇಳ್ತೀರಿ ನಮ್ಗೆ ನೆಟ್ವರ್ಕ್ ಇರಲಿಲ್ಲ, ಅದು ಇರಲಿಲ್ಲ, ನಾನು ಹೇಳಿದ್ದು ಕೇಳಿಲ್ಲ, ನೀವು ನೋಡಿ ಹಾಕಿ. ನಿಮ್ದು ಯಾರು ಫೋಟೋ ಹಾಕಿದ್ದೇನೆ ಅಂತ ಫ್ಲಾಟ್ ಬಾಯ್. ಫ್ಲಾಟ್ ಮಾಡ್ದ ಯಾರು ಇದು ಫೋಟೋ ಹಾಕಿದ? ರಾಕೇಶ್. ಓ ಮಾರಿ ನೀನ ಮಾರ ಒಂದು ಹುಡುಗಿ ಸಹ ಮೂಸುದಿಲ್ಲ. ಬಾರಿ ಅಹಂಕಾರ. ನಿಮಗೆ ಅಟೆಂಡೆನ್ಸ್ ಕೊಡುದಿಲ್ಲ. ಒಟ್ಟಾಸಿ ನಿಮ್ಗೆ ಬಂದ ಹಾಗೆ ನೀವು ಹಾಕುದಲ್ಲ. ಇವಳು ಯಾರು ಮಾರ? ಮಿಸ್ ಅನಾನಿಮಸ್. ಎಂತ ಮಾರ ನಾನೆಂತ ಇಲ್ಲಿ ನಟ್ಲಿಗೆ ಕೂತ್ಕೊಂಡು ನಮ್ಗೆಂತ ಪರಿಚಯ ಬರೋದು ಬೇಡ, ನಮ್ಗೆಂತ ಗೊತ್ತಾಗೋದು ಬೇಡ. ನಿಮ್ಗೆ ಬಂದಾಗಿ ನೀವು ಹಾಕಿ ಬಿಡುವ. ಈ ಹುಡುಗಿಯರ ಸಹ ಸ್ವಲ್ಪ ಮಂಡೆ ಸಹ ಇಲ್ಲ ಮಾರ. ಕಾಲ್ ಚಿಂಟು. ಚಿಂಟು ಇದು ಹೋಗುವ ಕಾರ್ಟೂನ್ ನೆಟ್ವರ್ಕ್ ಚೋಟಾ ಭೀಮ್ ಅಂತ. ಚಿಂಟು ಅಂತ ಎಂತ ಒಂದು ಆಗ್ತಾರ. ಯಾರು ಮಾರ ಹೊಸಬ್ಬ? ಎಂತ ಬೋಡ ಸೀರ? ಬೋಡ ಸೀರವಾ? ಇದರಲ್ಲಿ ಇನ್ನೊಬ್ಬ ನಿಕ್ಕದಾಯ ಬ್ಯಾ. ನಂಗೆ ನಿಕ್ಕದಾಯ ಬ್ಯಾ ಯಾರಿಗೆ ಹೇಳುದು? ಯಾರಂತ ಗೊತ್ತಾಗ್ತಿಲ್ಲ. ಕಲಿಸ್ತೇನೆ ಬುದ್ಧಿ. ನಾಡ್ದು ಎಲ್ಲರನ್ನು ಲೈನಲ್ಲಿ ನಿಲ್ಲಿಸಿ ಚಟ್ಟಿ ಜಾರಿಸಿ ಹೊಡಿಸ್ತಾರೆ ಮಕ್ಕಳ. ಇನ್ನೊಬ್ಬ KTM ಲವರ್. ಒಂದು ಪರ್ಕಟ ಸ್ಪ್ಲೆಂಡರ್ ಬಿಡ್ಲಿಕ್ಕಾಗುತ್ತಿಲ್ಲ, KTM ಒಂದು ಸರಿ ಕಟ್ಟೋದು ಸೈಕಲ್ ಬಿಡ್ಲಿ, ಆಮೇಲೆ ನೋಡು. ಎಂತ ಸೈಲೆಂಟ್ ಕಿಲ್ಲರ್. ಎಂತ ಎಲ್ಲ ಮಾಡ್ತಾರೆ. ಇನ್ನೊಂದು ನಮ್ಮ ಸ್ಟೂಡೆಂಟ್ ಅಂತ ಹೇಳಿಕ್ಕೆ ನಂಗೆ ನಾಚಿಕೆ ಆಗ್ತದೆ.